ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಹಾಗೂ ಪುತ್ತೂರು ತಾಲೂಕಿನ 20 ಗ್ರಾಮಗಳಲ್ಲಿ ಅಡಕೆ ಹಳದಿ ಎಲೆ ರೋಗದ ಸಮೀಕ್ಷೆ ನಡೆದು 7 ತಿಂಗಳಾದರೂ ವರದಿ ಇನ್ನೂ ಪೂರ್ಣಗೊಂಡಿಲ್ಲ. ಅಡಿಕೆ ಧಾರಣೆ 360 ರೂಪಾಯಿ ತಲುಪಿರುವ ಈ ಕಾಲಘಟ್ಟದಲ್ಲಿ ರೋಗದಿಂದ ತೋಟ ಕಳೆದುಕೊಂಡ ಕೃಷಿಕರು ತಮ್ಮ ಆದಾಯದ ಮೂಲ ಕಳೆದುಕೊಂಡು ಕೊರಗ್ತಾ ಇದ್ದಾರೆ. ಅಡಿಕೆ ಕೃಷಿಕರು ಹಳದಿ ಎಲೆ ರೋಗದಿಂದ ಕಂಗಾಲಾಗಿ ಭವಿಷ್ಯ ಮಂಕಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತು ಹಲವು ವರ್ಷಗಳಾದವು. ಈ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಮಾಡಬೇಕು, ಕೃಷಿಕರ ನೆರವಿಗೆ ನಿಲ್ಲಬೇಕು ಅಂತ ರೈತ ಸಂಘ ಮತ್ತು ಅಡಿಕೆ ಬೆಳೆಗಾರರು ಕಳೆದ ವರ್ಷ ಜಿಲ್ಲಾಧಿಕಾರಿಗೆ ಮನವಿ ನೀಡಿದ್ರು. ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸೆಲ್ವಮಣಿ ಕೃಷಿಕರೊಂದಿಗೆ ಸಮಾಲೋಚನೆ ನಡೆಸಿದ್ರು. ಬಳಿಕ ತೋಟಗಾರಿಕೆ, ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ಇಲಾಖಾಧಿಕಾರಿಗಳಿಂದ ಸರ್ವೆ ನಡೆದಿತ್ತು. ಅಡಿಕೆ ಹಳದಿ ಎಲೆ ರೋಗಕ್ಕೆ ಎಷ್ಟು ಪ್ರದೇಶ ತುತ್ತಾಗಿವೆ ಎನ್ನುವ ಸಮೀಕ್ಷೆ ನಡೆಸಿ ವರದಿಯನ್ನು ಮತ್ತು ಕೃಷಿಕರ ಬೇಡಿಕೆಯನ್ನ ಸರ್ಕಾರಕ್ಕೆ ಸಲ್ಲಿಸುತ್ತೇವೆ. ಕೃಷಿಕರಿಗೆ ಪರ್ಯಾಯ ಬೆಳೆ ಬೆಳೆಯಲು ಸಹಕಾರ ನೀಡುವಂತೆ ಪ್ರಯತ್ನಿಸಲಾಗುವುದು ಅಂತ ಅಧಿಕಾರಿಗಳು ಹೇಳಿದರು. ಪ್ರಸ್ತುತ ಈ ಸಮೀಕ್ಷೆ ಮಾಹಿತಿ ದಕ್ಷಿಣ ಕನ್ನಡ ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿಯಲ್ಲಿದೆ. ತೋಟಗಾರಿಕಾ ಇಲಾಖಾ ಉಪನಿರ್ದೇಶಕರು ಸಮೀಕ್ಷಾ ವರದಿ ತಯಾರಿಸಿ ಜಿಲ್ಲಾಧಿಕಾರಿಯವರ ಶಿಫಾರಸಿನೊಂದಿಗೆ ಸರ್ಕಾರಕ್ಕೆ ಸಲ್ಲಿಸಬೇಕು. ಸರ್ಕಾರ ಯಾವ ರೀತಿ ಅಡಿಕೆ ಬೆಳೆಗಾರರಿಗೆ ನೆರವು ನೀಡಲು ಸಾಧ್ಯ ಎನ್ನುವ ಬಗ್ಗೆ ಶಾಸಕರ ಸಲಹೆಯೂ ಅಗತ್ಯ. ಸಮೀಕ್ಷೆ ನಡೆದು 7 ತಿಂಗಳು ಕಳೆದರೂ ವರದಿ ಸರ್ಕಾರಕ್ಕೆ ತಲುಪದೇ ಇರುವುದರಿಂದ ಕೃಷಿಕರು ಫಲಿತಾಂಶಕ್ಕೆ ಕಾಯುವಂತಾಗಿದೆ. ಕಳೆದ ವರ್ಷ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಸಂಪಾಜೆ, ಆರಂತೋಡು, ತೊಡಿಕಾನ, ಮರ್ಕಂಜ, ಉಬರಡ್ಕ, ಅಲೆಟ್ಟಿ, ಕಲ್ಮಕಾರು, ಕೊಲ್ಲಮುಗರು, ಮಡಪಾಡಿ, ನೆಲ್ಲೂರು ಕೆಮ್ರಾಜೆ, ಹರಿಹರ ಪಲ್ಲತ್ತಡ್ಕ, ಕೊಡಿಯಾಲ, ಅಮರಪಡ್ನೂರು, ಪುತ್ತೂರು ತಾಲೂಕಿನ ನೆಲ್ಯಾಡಿ, ಕಾಣಿಯೂರು ಗ್ರಾಮಗಳ ಸುಮಾರು 10,000 ಕೃಷಿಕರನ್ನ ಸಂಪರ್ಕಿಸಿ ಸಮೀಕ್ಷೆ ನಡೆಸಲಾಗಿತ್ತು. 1200 ಹೆಕ್ಟೇರ್ ಅಡಿಕೆ ತೋಟ ಹಳದಿ ಎಲೆ ರೋಗದಿಂದಾಗಿ ನಾಶವಾಗಿರುವುದು ಗೊತ್ತಾಗಿದೆ. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.